ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸುಬ್ರಹ್ಮಣ್ಯದಲ್ಲಿದ್ದೇನೆ. ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಲಿದೆ. ಹಾಗಾಗಿ ಈ ವಿಡಿಯೋ ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡಿದರೆ ಈ ಒಂದು ಚಾನ್ಸ್ ನಿಮಗೆ ಸಿಗಲಿಕ್ಕಿಲ್ಲ. ವೀಕ್ಷಕರೇ, ಈ ವಿಡಿಯೋ ನೋಡುವ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ವೀಕ್ಷಕರೇ, ಇವತ್ತು ನಾನು ನಿಮಗೆ ಹಗಲೊತ್ತು ಸುಬ್ರಹ್ಮಣ್ಯ ಯಾವ ರೀತಿ ಇರುತ್ತೆ, ರಾತ್ರಿ ಆಗುವಾಗ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ನೋಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಮನಸ್ಸಿಗೂ ಕೂಡ ಖುಷಿಯಾಗುತ್ತೆ. ಹಾಗಾಗಿ ಬನ್ನಿ ನೋಡಿ. ಇವಾಗ 4 ಗಂಟೆ, ಸರಿ ಸುಮಾರು 4 ಗಂಟೆ ಆಗಿರುತ್ತೆ. ಇವಾಗ ನೋಡಿ ಲೈಟಿಂಗ್ಸ್ ಎಲ್ಲ ಆಗಿದೆ ನೋಡಿ, ಲೈಟೆಲ್ಲ ಉರಿತಾ ಉಂಟು ಅಲ್ಲಲ್ಲಿ ನೋಡಿ. ಇವಾಗಿದು 5 ಗಂಟೆ 5:30 ಆಗಿದೆ. ಯಾವ ರೀತಿ ನೋಡಿ, ಈಗಲೇ ನೋಡಿ ಎಷ್ಟು ಚೆಂದ ಕಾಣುತ್ತೆ. ಸೂಪರಾದ ಪ್ಲೇಸ್ ಥರ ಕಾಣುತ್ತೆ ನೋಡಿ. ಆ ಲೈಟಿಗೆ ಆಕಾಶದಲ್ಲಿ ಹೇಗೆ ಆಕಾಶ ಲೈಟಿಗೆ ಯಾವ ಥರ ಕಾಣುತ್ತೆ ನೋಡಿ, ಎಷ್ಟು ಚೆಂದ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಈ ಲಕ್ಷ ದೀಪೋತ್ಸವದ ಹೊತ್ತು ದೀಪವನ್ನು ಉರಿಯುವಾಗ ಹೇಗೆ ಕಾಣುತ್ತೆ ಕ್ಷೇತ್ರ, ಹಾಗೆ ಕಾಣ್ತಾ ಉಂಟು ನೋಡಿ. ನಾವೀಗ ದ್ವಾರದ ಹತ್ತಿರ ಬಂದಿದ್ದೇವೆ ನೋಡಿ. ಇದು ದ್ವಾರ ನೋಡಿ, ಸೂಪರಾದ ಲೈಟಿಂಗ್ಸ್. ರಾತ್ರಿಯಂತೂ ನೋಡಲಿಕ್ಕೆ ತುಂಬ ಖುಷಿ ಸುಬ್ರಹ್ಮಣ್ಯ ಕ್ಷೇತ್ರ ನೋಡಲಿಕ್ಕೆ. ಆ ದೀಪದಲ್ಲಿ, ಆ ಲೈಟಲ್ಲಿ ಯಾವ ರೀತಿ ಬೆಳಗುತ್ತಾ ಉಂಟು ನೋಡಿ. ನಾವೀಗ ಸುಬ್ರಹ್ಮಣ್ಯ ಟೆಂಪಲ್ ಹತ್ತಿರ ಬಂದಿದ್ದೇವೆ. ಈಗ ನೋಡಿ, ಹತ್ತಿರ ಬಂದಾಗಿದೆ. ಸೂಪರಾಗಿ ಕಾಣ್ತು ನೋಡಿ. ಇದು ಟೆಂಪಲ್ ಸೈಡ್ ನೋಡಿ. ಹಿಂದೆ ನೋಡಿ ಎಷ್ಟು ಚೆಂದ ಕಾಣ್ತು ನೋಡಿ. ಇದು ದೇವಸ್ಥಾನದ ಎದುರುಗಡೆ ಬೀದಿ, ರಥ ಬೀದಿ ಹತ್ರ ಎಷ್ಟು ಚೆಂದ ಲಕ್ಷ ದೀಪೋತ್ಸವ ಕಾಣಿದಾಗೆ ಕಾಣ್ತಾ ಉಂಟು. ಇಲ್ಲಿ ನೋಡಿ ದೇವಸ್ಥಾನ ಅಲ್ಲಿ ಕಾಣ್ತಾ ಉಂಟಲ್ಲ, ದೇವಸ್ಥಾನ ನೋಡಿ. ಇಲ್ಲಿ ಸರ್ಕಲ್ ಸಿಗುತ್ತೆ ನೋಡಿ, ಇದು ಸರ್ಕಲ್. ಇದು ಕೂಡ ಚೆಂದ ಕಾಣ್ತದೆ ನೈಟಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಸುಬ್ರಹ್ಮಣ್ಯ ಡೇ ಮತ್ತು ನೈಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.